ನಮ್ಮ ಅಂಕಿಅಂಶಗಳ ಪ್ರಕಾರ ನಿಖರವಾಗಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದ ಬಹುಮತದೊಡನೆ ಗೆಲ್ಲುವಂತ ಒಂದು ವಾತಾವರಣ ಇದೆ. ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಯೋಜನೆಯಡಿ ಗ್ರಾಮ ಪಂಚಾಯತ್ಗಳ ಮೂಲಕ ಇವತ್ತು ಶೌಚಾಲಯ ಇಲ್ಲದಿರುವಂತಹ ಮನೆ ಇಲ್ಲ ಅನ್ನುವಂಥ ವ್ಯವಸ್ಥೆಗೆ ಬಂದುಬಿಟ್ಟಿದೆ. ಕೇಂದ್ರ ಸರ್ಕಾರ ತಂದಿರುವಂತಹ ಮನೆ ಮನೆಗೆ ಕೊಟ್ಟಿರುವಂಥ ವಿದ್ಯುತ್ ಸಂಪರ್ಕ, ವಿದ್ಯುತ್ ಇಲ್ದಿರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ಇದನ್ನ ನಾವು ಅನುಷ್ಠಾನ ಮಾಡಿರೋದು ಗ್ರಾಮ ಪಂಚಾಯತ್ಗಳ ಮೂಲಕ ಅನ್ನೋದನ್ನು ನಾವು ಗಮನಿಸಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಯ ತಳಗಟ್ಟನ್ನೇ ಅಲ್ಲಾಡಿಸುವಂಥ ಪರಿಸ್ಥಿತಿಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅಂತ ನಾನು ಆಪಾದನೆ ಮಾಡಿದ್ದೇನೆ. ಇಲ್ಲಿವರೆಗೆ 9/11 ಅನ್ನು ಗ್ರಾಮ ಪಂಚಾಯತಿಗಳೇ ಕೊಡ್ತಾ ಇತ್ತು. ಇವತ್ತು ಅಧಿಕಾರವನ್ನು ನೇರ ಗ್ರಾಮ ಪಂಚಾಯತಿಯಿಂದ ಕಿತ್ತು ಪ್ರಾಧಿಕಾರಕ್ಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳಿಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಜನಸಾಮಾನ್ಯರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಮಟ್ಟಕ್ಕೆ ಬಂದಿರುವುದನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 12 ಲಕ್ಷ BPL ಕಾರ್ಡ್ಗಳನ್ನು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ರದ್ದುಪಡಿಸ್ತಾ ಇದೆ. ಒಂದು ಸುಳ್ಯ ತಾಲೂಕಲ್ಲಿ ಸುಮಾರು 3,000, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40,000ಕ್ಕೂ ಮಿಕ್ಕಿ BPL ಪಡಿತರ ಚೀಟಿ ರದ್ದಾಗ್ತಾ ಇದೆ. ಕಾರಣಗಳೇನು ಅಂತ ಹುಡುಕ್ತಾ ಹೋದ್ರೆ ಅಧಿಕಾರಕ್ಕೆ ಬರುವಂತಹ ಭರದಲ್ಲಿ ಕಾಂಗ್ರೆಸ್ನವರು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಒಂದು. ಈಗ ಬಹುಶಃ ಗೃಹಲಕ್ಷ್ಮಿ ಹಣದ ತೊಂದರೆ ಆಯ್ತೇನೋ. ಒಬ್ಬ ಬಡವನ BPL ಕಾರ್ಡ್ ರದ್ದಾದ್ರೆ ಕೇಂದ್ರ ಸರ್ಕಾರ ಕೊಡುವಂತ ಅಂತ್ಯೋದಯ ಮತ್ತು ಅನ್ನ ಯೋಜನೆ 5 kg ಅಕ್ಕಿಯನ್ನು ಉಚಿತವಾಗಿ ಬಡವನಿಗೆ ಕೊಡುತ್ತಲ್ಲ, ಅದು ರದ್ದಾಗ್ಬಿಡುತ್ತೆ BPL ಕಾರ್ಡಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜುಗಳಿವೆ. ಎಲ್ಲಾ ಕಡೆ ಆಯುಷ್ಮಾನ್ ಭಾರತ್ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಕಿಡ್ನಿ, ಹಾರ್ಟ್ ಬೇರೆ ಬೇರೆ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕಂದ್ರೆ 5 ಲಕ್ಷವರೆಗೆ ಉಚಿತವಾಗಿ ಕೊಡುವಂತ ಆಯುಷ್ಮಾನ್ ಭಾರತ್ BPL ಕಾರ್ಡ್ ರದ್ದಾದ್ರೆ ರದ್ದಾಗ್ಬಿಡುತ್ತೆ. ಅರೆ ಸರ್ಕಾರಿ ಆಸ್ಪತ್ರೆಗಳಿದೆ, ಅಲ್ಲೂ ಕೂಡ BPL ಕಾರ್ಡ್ ಇಲ್ಲದೆ ಅವರಿಗೆ ಮಾನ್ಯತೆ ಕೊಡುವುದಿಲ್ಲ. ಈಗಾಗಲೇ ನಾಮಪತ್ರ ಸಲ್ಲಿಸಿ 2ನೇ ಸುತ್ತಿನ ಮತ ಪ್ರಚಾರಗಳು ಬೈಂದೂರಿಂದ ಸುಳ್ಯದವರೆಗೆ ನಡೆದು ಒಂದು ಹಂತದಲ್ಲಿ ಮೇಲ್ನೋಟಕ್ಕೆ ನಮ್ಮ ಅಂಕಿಅಂಶಗಳ ಪ್ರಕಾರ ನಿಖರವಾಗಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾದ ಬಹುಮತದೊಡನೆ ಗೆಲ್ಲುವಂಥ ಒಂದು ವಾತಾವರಣ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ BJP ಅಭ್ಯರ್ಥಿ ಕಿಶೋರಿಗೆ ಮತ ಕೊಡಿ ಅನ್ನುವಾಗ ಈಗಾಗಲೇ ಹೆಚ್ಚು ಮತಗಳನ್ನು ಹೊಂದಿರುವಂಥ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿ ಗೆಲ್ತದೆ ಅನ್ನುವಂಥ ವಿಶ್ವಾಸ ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಮತಗಳು ನಮಗೆ ಬರಬೇಕು ಅಂತ ನಾವ್ಯಾಕೆ ಆಸೆ ಪಡ್ತೇವೆ ಅಂತ ಹೇಳಿದರೆ, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯವಸ್ಥಿತವಾಗಿ ಒಂದು ಸರ್ಕಾರದಂತೆ ಕೆಲಸಗಳು ನಡೆದರೆ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಅನುದಾನ, ಹೆಚ್ಚಿನ ಅವಕಾಶ ಮತ್ತು ಹೆಚ್ಚಿನ ಅಧಿಕಾರ ಕೊಟ್ಟರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥ ಒಂದು ಅಧಿಕಾರ ವಿಕೇಂದ್ರೀಕರಣದ ಕಲ್ಪನೆಗಳಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 15ನೇ ಹಣಕಾಸು ಯೋಜನೆಯನ್ನು ಗ್ರಾಮ ಪಂಚಾಯತಿಗೆ ನೇರವಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದೆ. ಒಂದು ಕಾಲದಲ್ಲಿ 10 ಲಕ್ಷ 12 ಲಕ್ಷ ಬರ್ತಾ ಇರುವುದು ಇವತ್ತು ಜನಸಂಖ್ಯಾನುಗುಣವಾಗಿ ಕೆಲವು ಪಂಚಾಯತಿಗಳಿಗೆ 50 ಲಕ್ಷ 60 ಲಕ್ಷ 1 ಕೋಟಿ ರೂಪಾಯಿವರೆಗೂ ಕೂಡ ಬರುವಂಥ ಒಂದು ಉದಾಹರಣೆಗಳನ್ನು ಇವತ್ತು ಪಂಚಾಯತ್ ರಾಜ್ನಲ್ಲಿ ಕೇಂದ್ರ ಸರ್ಕಾರದ ಪಾತ್ರವನ್ನು ನಾವು ನೋಡ್ತಾ ಇದ್ದೇವೆ. ಪರಿಪೂರ್ಣ ಶೌಚಾಲಯವನ್ನು ಇಡೀ ಭಾರತ ದೇಶದಲ್ಲಿ ನಾವು ಯಾವ ಸರ್ಕಾರ ಇದ್ದರೂ ಕೂಡ ಮನೆಗೊಂದು ಶೌಚಾಲಯವನ್ನು ಪೂರ್ಣ ಮಾಡೋದು ಕಷ್ಟವಾಗಿತ್ತು. ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಯೋಜನೆಯಡಿ ಗ್ರಾಮ ಪಂಚಾಯತ್ಗಳ ಮೂಲಕ ಇವತ್ತು ಶೌಚಾಲಯ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ವ್ಯವಸ್ಥೆಗೆ ಬಂದುಬಿಟ್ಟಿದೆ. ಒಂದು ಕಾಲದಲ್ಲಿ ಎಲ್ಲರ ಮನೆಗೂ ವಿದ್ಯುತ್ ಇರಲಿಲ್ಲ. ಆದರೆ ದೀನ್ ದಯಾಳ್ ಯೋಜನೆಯವರ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ತಂದಿರುವಂಥ ಮನೆ ಮನೆಗೆ ಕೊಟ್ಟಿರುವಂಥ ವಿದ್ಯುತ್ ಸಂಪರ್ಕ ಇವತ್ತು ಬಹುತೇಕ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿದ್ಯುತ್ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ಇದನ್ನು ನಾವು ಅನುಷ್ಠಾನ ಮಾಡಿರೋದು ಗ್ರಾಮ ಪಂಚಾಯತ್ಗಳ ಮೂಲಕ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಅನಿಸುತ್ತೆ ನನಗೆ. ಒಟ್ಟಾರೆ ಗ್ರಾಮ ಪಂಚಾಯತಿಗಳು ಸ್ವಂತ ಸರ್ಕಾರದಂತೆ ಕೆಲಸಗಳು ಮಾಡಬೇಕು. ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಜನಸಾಮಾನ್ಯರಿಗೆ ಮನೆ ಬಾಗಿಲಲ್ಲಿ ಸವಲತ್ತು ಸಿಗಬೇಕು ಅನ್ನುವಂಥ ವ್ಯವಸ್ಥೆಗಳಿಗೆ BJP ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಕೈಗ್ತಾ ಇದ್ದರೆ, ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಅದ್ಯಾಕೋ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಭಾಳ ಕಟುವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ತಳಗಟ್ಟನ್ನೇ ಅಲ್ಲಾಡಿಸುವಂಥ ಪರಿಸ್ಥಿತಿಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅಂತ ನಾನು ಆಪಾದನೆ ಮಾಡಿದ್ದೇನೆ. ಇಲ್ಲಿವರೆಗೆ 9/11 ಅನ್ನು ಗ್ರಾಮ ಪಂಚಾಯತಿಗಳೇ ಕೊಡ್ತಾಯಿತ್ತು. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವ ಪಾರ್ಟಿಯವ್ರು ಬೇಕಾದರೂ ಆಗಿರಲಿ, ಅಧ್ಯಕ್ಷರು ಸದಸ್ಯರು ಒಂದು ಸಾಮಾನ್ಯ ಸಭೆಗೆ ಅನುಮೋದನೆ ಕೊಟ್ಟು ನಮ್ಮ PDOರವರು 9/11 ಕೊಡ್ತಾಯಿದ್ರು. ಇವತ್ತು ಅಧಿಕಾರವನ್ನು ನೇರ ಗ್ರಾಮ ಪಂಚಾಯತಿಯಿಂದ ಕಿತ್ತು ಪ್ರಾಧಿಕಾರಕ್ಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಪ್ರಾಧಿಕಾರದಲ್ಲಿ ಪೀಠೋಪಕರಣಗಳು ಇಲ್ಲ, ಕಚೇರಿ ಬಾಗಿಲು ತೆಗೆದಿಲ್ಲ, ಕೆಲವು ಕಡೆ ಸಿಬ್ಬಂದಿಗಳು ಇಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಜನಸಾಮಾನ್ಯರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಮಟ್ಟಕ್ಕೆ ಬಂದಿರುವುದನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಅಂದರೆ ಗ್ರಾಮ ಪಂಚಾಯತಿನ ಅಧಿಕಾರ ಗ್ರಾಮ ಪಂಚಾಯತಿಗೆ ಬಿಟ್ಟದಿದ್ದರೆ ಇಂಥ ತಾಪತ್ರಗಳು ಇರ್ತಾ ಇಲ್ಲಿತ್ತು. ರಾಜ್ಯ ಸರ್ಕಾರ ಇಂಥ ದುಸ್ಸಾಹಸಕ್ಕೆ ಯಾಕೆ ಇಳಿದಿದೆ ಅನ್ನುವಂಥ ಪ್ರಶ್ನೆಗೆ ಅವರಷ್ಟೇ ಉತ್ತರ ಕೊಡಬೇಕಾದಂಥ ಹೊಣೆಗಾರಿಕೆ ಇದೆ. ಮುಂದುವರಿದು ಇವತ್ತು ಗ್ರಾಮ ಪಂಚಾಯತಿನಲ್ಲಿ
ಒಟ್ಟು ಯೋಜನೆಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವಂಥ 12 ಲಕ್ಷ BPL ಕಾರ್ಡ್ಗಳನ್ನು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ರದ್ದುಪಡಿಸ್ತಾ ಇದೆ. ಹೆಚ್ಚು ಕಡಿಮೆ ಒಂದು ಸುಳ್ಯ ತಾಲೂಕಲ್ಲಿ ಸುಮಾರು 3,000, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40,000ಕ್ಕೂ ಮಿಕ್ಕಿ BPL ಪಡಿತರ ಚೀಟಿ ರದ್ದಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 12 ಲಕ್ಷ BPL ಪಡಿತರ ಚೀಟಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಕಾರಣಗಳೇನು ಅಂತ ಹುಡುಕ್ತಾ ಹೋದರೆ ಅಧಿಕಾರಕ್ಕೆ ಬರುವಂಥ ಭರದಲ್ಲಿ ಕಾಂಗ್ರೆಸ್ನವರು ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಒಂದು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅವರೇ ಗುರುತಿಸಿದ್ದು ಸುಮಾರು 1,15 ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿಗಳನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಇವತ್ತು ಸರ್ಕಾರ ಹೇಳುತ್ತೆ. ಈಗ ಬಹುಶಃ ಗೃಹಲಕ್ಷ್ಮಿ ಹಣದ ತೊಂದರೆ ಆಯ್ತೇನೋ. ಏನು ಮಾಡಿದ್ದಾರೆ ಅಂದರೆ 12 ಲಕ್ಷ ಕಾರ್ಡ್ಗಳನ್ನು ರದ್ದುಪಡಿಸಬೇಕು ಅನ್ನುವಂಥ ನೋಟಿಸನ್ನು ಕೊಡ್ತಾ ಇದ್ದಾರೆ. 12 ಲಕ್ಷ ಕಾರ್ಡ್ಗಳು. ನಾನು ಹೇಳ್ತಾ ಇರೋದು, ನೀವು ಗೃಹಲಕ್ಷ್ಮಿ ಕೊಟ್ಟಿದ್ದೀರಿ, ನೀವು ಕೊಡ್ತಿರೋ ಬಿಡ್ತಿರೋ ನಿಮಗೆ ಸಂಬಂಧಪಟ್ಟಿದ್ದು, ನಾವು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಒಬ್ಬ ಬಡವನ, ಒಬ್ಬ ಸಾಮಾನ್ಯ ಕೂಲಿಕಾರನ BPL ಕಾರ್ಡ್ ರದ್ದಾದರೆ ಕೇಂದ್ರ ಸರ್ಕಾರ ಕೊಡುವಂಥ ಅಂತ್ಯೋದಯ ಮತ್ತು ಅನ್ನ ಯೋಜನೆ, ಅಂದರೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ನೇರವಾಗಿ 5 kg ಅಕ್ಕಿಯನ್ನು ಉಚಿತವಾಗಿ ಬಡವನಿಗೆ ಕೊಡುತ್ತಲ್ಲ, ಅದು ರದ್ದಾಗಿಬಿಡುತ್ತೆ BPL ಕಾರ್ಡಿಗೆ. ಮುಂದುವರೆದು ನರೇಂದ್ರ ಮೋದಿಯವರ ಸರ್ಕಾರ ಕೊಡ್ತಿರುವಂಥ ಆಯುಷ್ಮಾನ್ ಭಾರತ್, ನಾವು ಯಾವಾಗಲೂ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜುಗಳಿವೆ. ಎಲ್ಲ ಕಡೆ ಆಯುಷ್ಮಾನ್ ಭಾರತ್ ಇವತ್ತು ಅನುಷ್ಠಾನ ಆಗ್ತಾಯಿದೆ. ಯಾರಾದರೂ ಒಬ್ಬ ಬಡವ ತನಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಹಾರ್ಟ್ ಆಪರೇಷನ್ ಆಗಬೇಕು, ಬೇರೆ ಬೇರೆ ಕಾರಣಕ್ಕೆ ಕಿಡ್ನಿ, ಹಾರ್ಟು, ಬೇರೆ ಬೇರೆ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕಂದ್ರೆ 5 ಲಕ್ಷವರೆಗೆ ಉಚಿತವಾಗಿ ಕೊಡುವಂಥ ಆಯುಷ್ಮಾನ್ ಭಾರತ್ BPL ಕಾರ್ಡ್ ರದ್ದಾದರೆ ರದ್ದಾಗಿಬಿಡುತ್ತೆ. ಮತ್ತು ಬಡವರ ಮಕ್ಕಳಿಗೆ ಶಾಲೆ ಸೇರಲಿಕ್ಕೆ ಅವರದ್ದೇ ಆದಂಥ ಕ್ರಮದಲ್ಲಿ BPLಗೆ ಕೆಲವು ರಿಯಾಯಿತಿಗಳಿದೆ, ಅದು ರದ್ದಾಗುತ್ತೆ. BPL ಕೊಡುವಂಥ ಯಾವ್ಯಾವ ಯೋಜನೆ ಇದೆ, ಉದಾಹರಣೆಗೆ ವೆನ್ಲಾಕ್ ಆಸ್ಪತ್ರೆ ಸೇರಿದಂತೆ ಕೆಲವು ಅರೆ ಸರ್ಕಾರಿ ಆಸ್ಪತ್ರೆಗಳಿದೆ, ಅಲ್ಲೂ ಕೂಡ BPL ಕಾರ್ಡ್ ಇಲ್ಲದೆ ಅವರಿಗೆ ಮಾನ್ಯತೆ ಕೊಡೋದಿಲ್ಲ. ನೀವು ಗೃಹಲಕ್ಷ್ಮಿ ಕೊಡ್ತೀರೋ ಬಿಡ್ತೀರೋ ಮತ್ತೆ ಯೋಚನೆ ಮಾಡೋಣ. ಬಡವರಿಗೆ ಕೊಟ್ಟಿರುವಂಥ ಕೇಂದ್ರ ಸರ್ಕಾರದ ಇತರ ಯೋಜನೆಗಳನ್ನು ಕೂಡ ರದ್ದು ಮಾಡುವಂಥ ವ್ಯವಸ್ಥೆಗೆ ನೀವು ಕೈ ಇಕ್ಕಿದ್ರೆ ಇದರಿಂದ ಬಹಳ ದೊಡ್ಡ ಅನಾಹುತ ಆಗುತ್ತೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇವತ್ತು ಬಂದುಬಿಟ್ಟಿದೆ. ಆ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಮೇಲಾಗಿ ನಮ್ಮ ಸರ್ಕಾರ ಬಂದ ನಂತರ ಗ್ರಾಮ ಪಂಚಾಯತನ್ನು ಒಂದು ಸಬಲೀಕರಣ ಮಾಡಲಿಕ್ಕೆ ಭಾಳಷ್ಟು ಕೆಲಸಗಳನ್ನು ಭಾರತೀಯ ಜನತಾ ಪಕ್ಷ ಮಾಡಿದೆ. ನಿಮಗೆ ಸಾಮಾನ್ಯ ಯಾರಿಗಾದರೂ ಗೊತ್ತಿದ್ದರೆ, ಈ ಪಂಚಾಯತ್ ರಾಜ್ ಕಾಯ್ದೆಯ ತಿದ್ದುಪಡಿ 73ನೇ ಮತ್ತು 74ನೇ ತಿದ್ದುಪಡಿ ಆಗಿದ್ದು 92-93ರಲ್ಲಿ. ಅವತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಎಷ್ಟಿತ್ತು ಕೇಳಿದರೆ, ಗೌರವಧನ ಅನ್ನುವಂಥ ಶಬ್ದ ಇರಲಿಲ್ಲ. ಒಂದು ಮೀಟಿಂಗಿಗೆ ಬಂದರೆ 20 ರೂಪಾಯಿ ಕೊಡ್ತಾಯಿದ್ರು. ಆ ಬದಲು ಸಿಟ್ಟಿಂಗ್ ಫೀಸ್ ಅಂತೇಳಿ ಅದನ್ನು ಕೊಡ್ತಾ ಇರಲಿಲ್ಲ, ತಗೊಳ್ತಾ ಇರಲಿಲ್ಲ, ಈಗ ಆಗ್ತಾಯಿತ್ತು. ಆನಂತರ 2008ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪಚುನಾವಣೆ ನಡೀತು. ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಪಾರ್ಟಿ ಅವಕಾಶ ಮಾಡಿಕೊಟ್ಟಿತ್ತು. ನನಗೆ ಗೆಲ್ಲಲಿಕ್ಕೆ ಅವಕಾಶಗಳಾಯಿತು. 8-9 ಬಜೆಟ್ನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಬಳಿ ನಾನು ಹೋಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಮಾಡಬೇಕು ಅಂತ ವಿನಂತಿ ಮಾಡಿದಾಗ ಭಾಳ ತಡಕಾಟ ಮಾಡಿಕೊಂಡು ಯಡಿಯೂರಪ್ಪನವರು 27 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಕರ್ನಾಟಕ ರಾಜ್ಯದ 94,000 ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನವನ್ನು ಮಂಜೂರು ಮಾಡುವಂಥ ಒಂದು ಕ್ರಾಂತಿಕಾರಿ ಕೆಲಸಕ್ಕೆ ಕೈ ಇಕ್ಕಿದ್ರು. ಅವತ್ತು 250 ರೂಪಾಯಿ ಇರುವುದು 500 ಆಯಿತು, 1000 ಆಯಿತು. ಮೊನ್ನೆ ನಾನು ಚುನಾವಣೆ ನಿಲ್ಲುವ ಮುಂಚೆ ಅಂದರೆ 2021 ಇಸ್ವಿ 21 ಇಸ್ವಿ ಚುನಾವಣೆಯಲ್ಲಿ, ಅಂದರೆ 2.5 ವರ್ಷದ ಹಿಂದೆ ನಡೆದಿರುವಂಥ ಚುನಾವಣೆಯಲ್ಲಿ ನಾನು ಜನರಿಗೆ ಮತ್ತು ನಮ್ಮ ಮತದಾರರಿಗೆಲ್ಲ ಒಂದು ಭರವಸೆ ಮಾತು ಹೇಳಿದ್ದೆ. ಈಶ್ವರಪ್ಪನ ಕಣ್ಬಂದು ಹೇಳಿದ್ದೆ, ನಾನು ಆಯ್ಕೆ ಮಾಡಿ ನಿಮಗೆ 1,000 ರೂಪಾಯಿ ಗ್ರಾಮ ಪಂಚಾಯತ್ ಗೌರವಧನವನ್ನು 2,000 ರೂಪಾಯಿ ಮಾಡ್ತೇವೆ, 2,000 ಇರುವಂಥ ಉಪಾಧ್ಯಕ್ಷರ ಗೌರವಧನವನ್ನು 4,000 ರೂಪಾಯಿ ಮಾಡ್ತೇವೆ, 3,000 ರೂಪಾಯಿ ಇರುವಂಥ ಅಧ್ಯಕ್ಷರದ್ದು 6,000 ರೂಪಾಯಿ ಮಾಡ್ತೇವೆ ಅನ್ನುವಂಥ ಭರವಸೆ ನಾನು ಕೊಟ್ಟಿದ್ದೆ. ಅದೇ ಮಾದರಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇರುವಾಗ ಇವತ್ತು 1,000 ಇರುವುದು 2,000 ರೂಪಾಯಿ ಆಗಿದೆ, 2,000 ರೂಪಾಯಿ ಇರೋದು ಉಪಾಧ್ಯಕ್ಷರಿಗೆ 4,000 ಆಗಿದೆ, 3,000 ರೂಪಾಯಿ ಇರುವಂಥ ಅಧ್ಯಕ್ಷರ ಇದು 6,000 ರೂಪಾಯಿಗೆ ಬಂದುಬಿಟ್ಟಿದೆ. ಹಾಗಾಗಿ ಗ್ರಾಮ ಪಂಚಾಯತಿಗಳೆಲ್ಲ ಸದಸ್ಯರಿಗೆ ಯಾವ ಸ್ಥಿತಿ ಇದೆ ಅಂತ ಹೇಳಿದರೆ 93-94 ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ 50,000 ಜನ ಮಹಿಳೆಯರಿದ್ದಾರೆ. ಮೀಸಲಾತಿ ಆಧಾರದಲ್ಲೇ ಬಂದವರು ಮಹಿಳಾ ಮೀಸಲಾತಿಯಲ್ಲಿ. ಸುಮಾರು 25,000 ಜನ, 24,000-25,000 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ. ಅನಕ್ಷರಸ್ಥರು ಇರುವಂಥ ಒಂದು ದೊಡ್ಡ ಆಡಳಿತಾತ್ಮಕವಾದ ವ್ಯವಸ್ಥೆ ಇದು. ಅಂಥದ್ದು ಬರಬೇಕಾದ್ರೆ ಚಾಮರಾಜನಗರದ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಮೀಟಿಂಗಿಗೆ ಬರಬೇಕಾದ್ರೆ ಒಬ್ಬ ಬಡ ಮಹಿಳೆ 6 ಕಿಲೋಮೀಟರ್ ನಡ್ಕೊಂಡು ಬರ್ತಾಳೆ. ಇಂಥ ಘಟನೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ನಮ್ಮ
ಗೌರವಧನ ಅನ್ನುವಂಥ ವ್ಯವಸ್ಥೆ ಜಾರಿಗೆ ತಂದೆವು. 100 ರೂಪಾಯಿ ಇರುವಂಥ ಸಿಟ್ಟಿಂಗ್ ಬಿಸಿಗೆ 300 ರೂಪಾಯಿ ಮಾಡಲಿಕ್ಕೆ ನಾನೇ ಕಾರಣನಾಗಿದ್ದೆ. ಹೀಗೆ ಹಲವಾರು ಜನಪರ ಯೋಜನೆಗಳನ್ನು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಮೂಲಕ 15 ಹಣಕಾಸು ತಂದೆವು. ರಾಜ್ಯ ಸರ್ಕಾರದ ಮೂಲಕ ಅನೇಕ ಜನಪರವಂಥ ಯೋಜನೆಗಳನ್ನು ನಾವು ಜಾರಿಗೆ ತಂದೆವು. ನಮ್ಮ ಸರ್ಕಾರ ಇರುವಾಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ವಿಶೇಷ ಅನುದಾನವನ್ನು ಮಾಡಿದಂಥ ವ್ಯವಸ್ಥೆಗಳು ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಉಪಚುನಾವಣೆ ನಡೀತಾ ಇದೆ. ನಮ್ಮ ಅಭ್ಯರ್ಥಿಯ ಬಗ್ಗೆ ನಮಗಿರುವಂಥ ಹೆಮ್ಮೆ ಏನಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಜನಾಂಗದವರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ ಅಂತೇಳಿ ಕೊರಗು ಸಣ್ಣ ಜಾತಿಯವರಿಗೆ ಅಲ್ಲಲ್ಲಿ ಇರ್ತಾ ಇರೋದನ್ನು ನಾವು ಕಂಡಿದ್ದೆವು. ಅತ್ಯಂತ ಹಿಂದುಳಿದ ವರ್ಗದ ತುಂಬ ಸಣ್ಣ ಸಮಾಜಕ್ಕೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಬಡಿದಾಡ್ತಿರುವಂಥ ಒಂದು ಕ್ಷೌರಿಕ ಸಮಾಜದ ಒಬ್ಬ ಸಾಮಾನ್ಯ ಹುಡುಗನಿಗೆ ಇವತ್ತು ಈ ಅವಕಾಶವನ್ನು ನಮ್ಮ ಪಾರ್ಟಿ ಮಾಡಿಕೊಟ್ಟಿದೆ. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿರುವಂಥ ರಾಜಕಾರಣದ ವರ್ತುಲಗಳನ್ನು ನೀವು ಗಮನಿಸಿದರೆ ಅತ್ಯಂತ ಸಣ್ಣ ಜಾತಿ ಹಿಂದುಳಿದವರಿಗೆ ಯುವಕರನ್ನು ಕರೆದು ಟಿಕೆಟ್ ಕೊಟ್ಟಂಥ ಉದಾಹರಣೆ ಬಹುಶಃ ನನ್ನ ಸಾರ್ವಜನಿಕ ಜೀವನದಲ್ಲಿ ನನಗೆ ನೆನಪಿಲ್ಲ. ಇದೊಂದು ಕ್ರಾಂತಿಕಾರಿ ಕಲ್ಪನೆ ಅಂತ ಅಂದುಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಬೈಂದೂರಿನಿಂದ ಸುಳ್ಳಿದವರೆಗೆ ಒಂದೇ ಮನಸ್ಸಿನಿಂದ ನಮ್ಮೆಲ್ಲ ಮುಖಂಡರು, ಇಲ್ಲಿರುವಂಥ 6 ಜನ ಶಾಸಕರು, ನಮ್ಮ MLCಗಳು, ಅಲ್ಲಿರುವಂಥ 5 ಜನ ಶಾಸಕರು, MLCಗಳು, MPಗಳು ಒಟ್ಟಾಗಿ ದುಡಿದು ಇರುವ ಮತಗಳಿಗಿಂತ ಹೆಚ್ಚು ಮತಗಳು ಬರುತ್ತೆ ಅನ್ನುವಂಥ ವಿಶ್ವಾಸದ ಆಧಾರದಲ್ಲಿ ಈ ಚುನಾವಣೆ ನಾವು ಎದುರಿಸ್ತೇವೆ. 21ನೇ ತಾರೀಕಿನ ಚುನಾವಣೆಯಲ್ಲಿ ಎಲ್ಲ BJPಯ ಮತದಾರರು ಒಟ್ಟಾಗಿ ಒಂದಾಗಿ 9 ಗಂಟೆ ಒಳಗೆ ಮತಚಲಾವಣೆ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಪಾರ್ಟಿ ಕೊಟ್ಟಿದೆ. ನಾವೆಲ್ಲ ಇದರ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಅಭ್ಯರ್ಥಿಯು ಬಹುದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಈ ಮೂಲಕ ನಿಮ್ಮ ಮೂಲಕ ನಾನು 6040 ಜನ ಮತದಾರರಿದ್ದಾರೆ. ಪಾರ್ಟಿ ಪಕ್ಷಗಳು ಯಾವ್ದು ಬೇಕಾದರೂ ಆಗಿರಲಿ, ರಾಷ್ಟ್ರಕ್ಕೋಸ್ಕರ ಮತ್ತು ಪಂಚಾಯತ್ ರಾಜ್ ಸಬಲೀಕರಣಕ್ಕೋಸ್ಕರ, ಗ್ರಾಮ ಪಂಚಾಯತ್ಗಳನ್ನು ಒಂದು ಸರ್ಕಾರವಾಗಿ ಮಾಡಿದಂಥ ಉದಾಹರಣೆಗಳಿಗೋಸ್ಕರ, ಪಂಚಾಯತ್ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕೋಸ್ಕರ ನಮ್ಮ ಕಿಶೋರ್ ಕುಮಾರ್ರಿಗೆ ನಮ್ಮ ಪಾರ್ಟಿಯವರು ಮತ್ತು ಬೇರೆ ಪಾರ್ಟಿಯವರು ಒಟ್ಟಾಗಿ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸಹಜವಾಗಿ ನಮ್ಗೆ 1,500 ಕಾಂಗ್ರೆಸ್ಗಿಂತ ಸುಮಾರು 1,500ಕ್ಕೂ ಮಿಕ್ಕಿ ಮತಗಳು ನಮಗೆ ಹೆಚ್ಚಿದೆ. 3,600 ಮತಗಳು ನಂಗೆ ಬಂದಿದೆ. 2,057 ಏನೋ ಮತಗಳು ಕಾಂಗ್ರೆಸ್ಸಿಗೆ ಬಂದಿದೆ. 204 ಮತಗಳು SDPI ಬಂದಿದೆ. 10 ಮತಗಳು ಇತರ ಬಂದಿರ್ಬೋದು. ಇರಬಹುದು ಅಂತ ಶಂಕೆ ನಮಗೆ. ಆದರೆ ಗೃಹಲಕ್ಷ್ಮಿ ಹಣ ಇವತ್ತು BPL ಅವರಿಗೆ ಸಿಗ್ತದೆ, APL ಅವರಿಗೆ BPL ರದ್ದು ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಹಣ ವಂಚನೆ ಆಗುತ್ತೆ ಅನ್ನೋ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದಿದೆ, ನೀವು ಹೇಳೋದು ಸರಿ ಇದೆ. ಈಗ BPL ಇದ್ದವ್ರಿಗೆ ಮಾತ್ರ ಮಾಡ್ತೇವೆ ಅನ್ನುವಂಥ ಒಂದು ಸುದ್ದಿ ಇದೆ. ನಾನೀಗ ರದ್ದು ಮಾಡಲಿಕ್ಕಿರುವಂಥ ಕಾರಣಗಳನ್ನು ಕೇಳಿದೇನೆಂದರೆ, ಗೃಹಲಕ್ಷ್ಮಿಯನ್ನು ಬೇಕಾಬೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥ ಅವ್ರದ್ದೇ ಭಾವನೆಗಳಲ್ಲಿ BPL ಅವರಿಗೆ ಮಾತ್ರ ಕೊಡಬೇಕು ಅನ್ನುವಂಥ ಅವರದ್ದೊಂದು ಯೋಚನೆ ಬರ್ತಾ ಇದೆ. ಆ ಯೋಚನೆಗೆ ಪೂರಕವಾಗಿ 12 ಲಕ್ಷ ಕಾರ್ಡ್ಗಳು ರದ್ದಾಗ್ತದೆ ಅನ್ನೋದು ನನ್ನ ವಾದ. ನಾನು ಇದನ್ನು ಭಾಳ ಸ್ಪಷ್ಟ ಇದೆ. ನಮ್ಮಲ್ಲಿ BPL ಅಂತ ಹೇಳಿದರೆ ಬಡತನ ರೇಖೆಗಿಂತ ಕೆಳಗಿರುವವರು ಅನ್ನುವಂಥ ಪಟ್ಟಿ, ಅದಕ್ಕೆ ಅದರದ್ದೇ ಆದಂಥ ಮಾನದಂಡಗಳಿದೆ. ಅದಕ್ಕೆ ಎಷ್ಟು ಬಟ್ಟೆ ಇದೆ ಅನ್ನೋದು ನೋಡ್ತಾರೆ, ಇದೆಲ್ಲ ಇರುತ್ತೆ. ಆದರೆ ನಾನೊಂದು ಮಾತನ್ನು ಸದನದಲ್ಲೂ ಹೇಳಿದೆ. ಒಬ್ಬ ವ್ಯಕ್ತಿಯ ಮನೆ ಎದುರು ನಿಂತು ನೋಡಿದಾಗ ಅವನ ಮಕ್ಕಳು, ಅವನ ಬದುಕು, ಅವನ ಕುಟುಂಬ, ಅವನ ಮನೆ, ಅವನ ಆಡಳಿತಾತ್ಮ ವ್ಯವಸ್ಥೆಗಳು ಇದನ್ನು ನೋಡಿದಾಗ ಅವನು ಬಡವನೋ ಶ್ರೀಮಂತನೋ ಅಂತ ನಮ್ಗೆ ಅರ್ಥ ಆಗಿಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪಡಿತರ ಚೀಟಿಯ BPL ಕಾರ್ಡ್ಗಳ ಮಾನದಂಡವನ್ನು ಉಪಯೋಗಿಸಬೇಕೇ ಹೊರತು ನಮ್ಮ ಮನಸ್ಸೋ ಇಚ್ಛೆ ಉದಾಹರಣೆಗೆ ಯಾರೋ ಒಬ್ಬ ಬಡವ ಒಂದು ಮನೆ ಹಾಕಿರ್ತಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಸಣ್ಣ ಮನೆ ಕಟ್ಟಿದ್ರೂ ಕೂಡ 10 ಲಕ್ಷಗಳ ಮನೆ ಆಗೋದಿಲ್ಲ. ನನ್ನ ಅನುಭವದ ಪ್ರಕಾರ ಆಗೋದಿಲ್ಲ. 1,30,000ರಿಂದ 1,50,000 ರೂಪಾಯಿ ಇವತ್ತು ಸರ್ಕಾರಗಳು ಕೊಡ್ತಾಯಿದೆ, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು. ಅವನೇನು ಮಾಡ್ತಾನೆ ಅಂದರೆ ಪಂಚಾಂಗವೂ ಕಡಿಮೆ ಆಗುತ್ತೆ. ಅದು ಶ್ರೀಮಂತರ ಮನೆ ಬಾಗಿಲು ಮಾಡಲಿಕ್ಕೆ 1 ಲಕ್ಷ ಸಾಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ ಬ್ಯಾಂಕಿಗೆ ಒಂದು ಅರ್ಜಿ ಕೊಡ್ತಾನೆ, ನಂಗೆ 2 ಲಕ್ಷ ರೂಪಾಯಿ ಸಾಲ ಕೊಡಿ ಅಂತೇಳಿ. ಬ್ಯಾಂಕಿನವ್ರು ಹೇಳ್ತಾರೆ, ನೀವು IT ರಿಟರ್ನ್ ಸರ್ಟಿಫಿಕೇಟ್ ತಗೊಂಡು ಬಾ ಅಂತ ಹೇಳ್ತಾರೆ. ಅವ IT ರಿಟರ್ನ್ ತೆಗೆದು ಅಲ್ಲಿ ಕೊಟ್ಬಿಡ್ತಾನೆ, ನಂಗೆ ಇಂತಿಷ್ಟು ಆದಾಯ 1 ಲಕ್ಷ ಉಂಟು ಅಂತೇಳಿ ಯಾರ ಹತ್ರ ಮಾಡಿ ತೊಗೊಂಡೋಗಿ ಕೊಟ್ಟಿರ್ತಾನೆ. ಕೊಟ್ಟು ಮರುದಿವಸ BPL ರದ್ದಾಗುತ್ತೆ. ನಾನು ಪರಿಷತ್ತಲ್ಲಿ ಏನು ಹೇಳಿದೆ ಅಂದರೆ, ಅವನ ಅನಿವಾರ್ಯ ಕಾರಣಗಳಿಗೋಸ್ಕರ ಅವನು ಯಾವುದೋ ಸಾಲ ಮಾಡಿದರೆ, ಆ ಸಾಲ ಮಾಡಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ರದ್ದು ಮಾಡಿದರೆ ಅವನ ಬದುಕು ಮತ್ತಷ್ಟು ದುರ್ಬಲತೆಗೆ ಹೋಗುತ್ತೆ. ಈ ಮಾನದಂಡವನ್ನು ನೀವು ಗಮನಿಸಬೇಕು ಅಂತ ನಾನು ಹೇಳಿದ್ದೆ. ಇವತ್ತು ಮಗ ಒಂದು ಬೈಕ್ ತೊಗೊಂಡಿರ್ತಾನೆ, ತಾಯಿ ಕೂಡ ಗೊತ್ತಾಗೋದಿಲ್ಲ. ಮಗ ಬ್ಯಾಂಕಲ್ಲಿ ಹೋಗ್ತಾನೆ, 15 ಚೆಕ್ ಕೊಟ್ಟರೆ ಅವನಿಗೆ ಬೈಕ್ ಕೊಡ್ತಾರೆ. ಆ ಚೆಕ್ ಹಾಕ್ತಾರೆ, ಅವರೇನೋ ಮಾಡ್ತಾರೆ, ಕಡೆಗೆ ಸೀಜ್ ಆಗುತ್ತೆ, ಎಂಥದ್ದಾಗುತ್ತೋ. ಅವ್ನ ಮನೆ ಬಂದು ನೋಡಿದರೆ ಅವ್ನ ತಾಯಿ BPL ಕಾರ್ಡ್ ರದ್ದಾಗುತ್ತೆ. ಈ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಮಾಡಬಾರ್ದು ಅನ್ನೋದಷ್ಟೇ ನನ್ನ ವಾದ ಇದೆ. ಮಾನದಂಡ ಬದಲಾಗಬೇಕು ಅನ್ನೋದಕ್ಕಿಂತ ಈಗ ಕೊಟ್ಟಿರೋದು 1,18,00,000
ಯಾವುದು BPL ಕಾರ್ಡ್ಗಳು ಅಂದಾಜು ಹೆಚ್ಚು ಕಡಿಮೆ ಇರ್ಬೋದು ಸ್ವಲ್ಪ 1,18 ಲಕ್ಷ. ಅದರಲ್ಲಿ 12 ಲಕ್ಷ ಕಾರ್ಡನ್ನು ರದ್ದು ಮಾಡುವಂಥ ಸೂಚನೆ ಇದೆ. ಉದಾಹರಣೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 38,000 ಬಂದಿದೆ. ಇಲ್ಲಿ ಸುಮಾರು 40,000 ರಿಂದ 50,000 ಹೋಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 42,000 ಬರ್ತಾ ಇದೆ. ಅಂದರೆ 12 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡುವಂಥ ಸೂಚನೆ ಇದು ಆರೋಗ್ಯಕರವಾದ ಲಕ್ಷಣ ಅಲ್ಲ. ಯಾರಿಗೋ ಒಬ್ಬ ಸ್ವಂತ ಕಾರನ್ನು ತಗೊಂಡಿದ್ದಾರೆ, ಬಾಡಿಗೆ ಕಾರಲ್ಲ, ಸ್ವಂತ ಕಾರ್ ತಗೊಂಡಿದ್ದಾನೆ, ಅಂಥವ್ನು ಹುಡುಕಿ ನೀವು ತೆಗೆದ್ರೆ ಯಾರು ಆಕ್ಷೇಪ ಮಾಡೋದಿಲ್ಲ, ಅವನಿಗೂ ಬೇಡ ಇವರಿಗೂ ಬೇಡ. ಆದರೆ ಬಡವನೊಬ್ಬ ಮನೆ ಕಟ್ಟಲಿಕ್ಕೆ ಅರ್ಧ ಆಗಿದೆ ಅನ್ನೋ ಕಾರಣಕ್ಕೆ ಬ್ಯಾಂಕಲ್ಲಿ 2 ಲಕ್ಷ ಸಾಲ ಮಾಡಿದ್ದಾನೆ ಅಂತ ಹೇಳಿ ಅವನು ನಾವು BPL ತೆಗಿತಾ ಹೋದರೆ ಇದು ಎಲ್ಲಿ ಬಂದು ನಿಲ್ಲುತ್ತೆ ಅನ್ನೋ ಚರ್ಚೆ ನಮ್ಮ ಮುಂದೆ. ಬಡವರಲ್ಲಿ ವಾಸ್ತವವಾಗಿ APL ಕಾರ್ಡ್ ಇದೆ, ಶ್ರೀಮಂತರಲ್ಲಿ BPL ಕಾರ್ಡ್ ಇದೆ. ಅಲ್ಲ, ಅದು ಕೊಟ್ಟ ವಿಚಾರದಲ್ಲಿ ತಾರತಮ್ಯ ಇರ್ಬೋದು. ಅಲ್ಲ, ಈಗ ಬಡವರಿಗೂ ಯಾವುದಾದ್ರೂ APL ಬಂದಿದ್ದರೆ ಒಂದು BPL ಮಾಡಬೇಕಾದ ಧರ್ಮ. ಅತ್ಯಂತ ಶ್ರೀಮಂತರ ಕೈಗೆ BPL ಇದ್ದಿದ್ರೆ ಅದನ್ನು ತೆಗಿಬೇಕಾದ್ದು ಜವಾಬ್ದಾರಿ. ಇಲ್ಲಿ ನಮ್ಮದು ವಾದ ಇಲ್ಲ, ಬಡವರದ್ದು ಮುಟ್ಟಬೇಡಿ ಅಂತ ಹೇಳಿದ್ದೇವೆ ನಾವು. ಅಲ್ಲ, ಅವರೇನು ಮಾಡಿದ್ದಾರೆ ಈಗ BPL ಮತ್ತು APLಗೆ ಸುಮಾರು 2.5 ಲಕ್ಷ ಕಾರ್ಡ್ಗಳು ಇವತ್ತು BPLಗೋಸ್ಕರ ಅರ್ಜಿ ಹಾಕಿದ್ದು ಕಾಯ್ತಾ ಇದೆ. ಅದನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಸರ್ಕಾರ ನಿರ್ಧಾರ, ನಮ್ಮದು ವಾದ ಏನಿಲ್ಲ ಅದಕ್ಕೆ. ತಾಂತ್ರಿಕ ಅಂಶ ಈ ಪಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ತುಂಬ ಜನ ಮಾಡಿದ್ದಾರೆ. ಕೆಲವರು ಅವಧಿ ಮೀರಿ ಮಾಡಿದವರಿಗೆ ಫೈನ್ ಹಾಕಿದ್ರು ಆದಾಯ ತೆರಿಗೆ. ಹಾಗೆ ಫೈನ್ ಕಟ್ಟಿದವರು ಯಾರಿದೆ 1,000 ಫೈನ್ ಕಟ್ಟಿದವರು ಕೂಡ ಅವರು ಆದಾಯ ತೆರಿಗೆ ಪಾವತಿಸಿದರು ಅಂತ ಲಿಸ್ಟ್ ಬಂದಿದೆ ಫುಡ್ ಆ್ಯಂಡ್ ಸಪ್ಲೈ ಡಿಪಾರ್ಟ್ಮೆಂಟ್. ಸೊ ಈ 50,000 ಲಿಸ್ಟ್ ಇದೆ ಸೌತ್ ಕೇಂದ್ರದಲ್ಲಿ. ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಜನ ಈ 1,000 ರೂಪಾಯಿ ಫೈನ್ ಕಟ್ಟಿದವರು ಇದ್ದಾರೆ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಸೊ ಜನ ಏನು ಮಾಡಿದ್ರು, ಪಾನ್ ಲಿಂಕ್ ಆಗಿಲ್ಲ ಅಂತೇಳಿ ಫೈನ್ ಕಟ್ಟಿದ್ರು. ಅವಧಿ ಮೀರಿ ಕಡೆ ಅದಕ್ಕೆಲ್ಲ ಇದು ಅನ್ವಯಿಸೋದಿಲ್ಲ. ಯಾರು ಮಾಡಿದರೂ ಕೂಡ ಇದನ್ನು ಅನ್ವಯಿಸಬೇಕಾಗಿಲ್ಲ. ನನಗನ್ಸುತ್ತೆ ಭಾರತೀಯ ಜನತಾ ಪಕ್ಷದ ನಾವು ಈ ಚುನಾವಣೆ ಆದ ನಂತರ ನೀತಿ ಸಂಹಿತೆ ಇದೆಲ್ಲ ಇರುವುದರಿಂದಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲೇ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಒಂದು ಲೆಕ್ಕದಲ್ಲಿ 12 ಲಕ್ಷ ಜನ ಬಡತನ ರೇಖೆಯಿಂದ ಇದು ಬಡತನ ರೇಖೆಯಿಂದ ಮೇಲೆ ಬಂದಾರೆ ಅಂತ ಹೇಳಿ ಆಗ್ತಾ ಇದೆ. ನೀವು ಯಾವ ಮಾನದಂಡದಡಿ ಮೇಲೆ ಬಂದಾರೆ ಅಂತ ಹೇಳೋದು? ಅಲ್ಲ, ಮೇಲೆ ಕಳಿಸೋಲ್ಲ ಆಲೋಚನೆಯಲ್ಲಿದ್ದಾರೆ ಕೇಳಿ. ಈಗ 12 ಲಕ್ಷ ಜನ ತೆಗಿತಿರೋ 2 ಜನ ತೆಗಿತಿರೋ ಅಂತ ಪ್ರಶ್ನೆ. ಅದಕ್ಕೊಂದು ಮಾನದಂಡ ಅಂತಿರುತ್ತೆ. ಇಂಥ ಶ್ರೀಮಂತರು ಅಂತ ಪರಿಗಣಿಸೋರನ್ನ ಇದ್ದರೆ ನೀವು ತೆಗಿಬೇಕು, ತೆಗಿಬಾರ್ದು ಅಂತ ನಾವು ಹೇಳಿಲ್ಲ. ಆದರೆ ಅದು ಈಗ ನಮ್ಗೆ ಹೋಗ್ತಾ ಇರೋದು, ಈಗ ನಮ್ಮ ಕಣ್ಮುಂದೆ ಬರ್ತಾ ಇರೋದು, ನಾವು MLAಗಳ ಮನೆಗೆ, MP ಗಳ ಮನೆಗೆ ಅಥವಾ ಯಾರಾದರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮನೆ ಬಂದು ನೀವು ಕಣ್ಣಾರೆ ನೋಡಿದ್ದೀರಿ ನಾವು ಬಡವರು ನಮಗೆ ತೆಗಿತಾ ಇದ್ದಾರೆ ಅಂತ ಯಾರು ಉತ್ತರ ಕೊಡಬೇಕು? ಇದಕ್ಕೆ ರಾಜಕೀಯ ಪಕ್ಷವಾಗಿ ನಾವು ಹೋರಾಟ ಮಾಡಿದ್ಬಿಟ್ರೆ ಬೇರೆ ದಾರಿ ಉಳಿದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಬಡವರ ಹತ್ರ ಕೋಟಿ ಹೋಗಿ ಅಂತ ಅವ್ರಿಗೆ ಸಾಮರ್ಥ್ಯ ಇದೆಯಾ? ಇಲ್ಲ, ಹಾಗಿಲ್ಲ. ಇನ್ನೊಂದು 9/11ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಂದು ಆರೋಪ ಮಾಡ್ತಾ ಬಂದಿದ್ದೇನೆಂದರೆ, ಲಾಸ್ಟ್ ಬೊಮ್ಮಾಯಿ ಗೌರ್ಮೆಂಟ್ ಇರುವಾಗ ಪಂಚಾಯತ್ನಲ್ಲಿ ಕೊಡ್ತಾ ಇದ್ದಲ್ಲ ಲೈನ್ ಹ್ಯಾಂಡ್ ಖಾತೆಯನ್ನು ಕೊಟ್ಟು ಜಿಲ್ಲಾ ಮಟ್ಟಕ್ಕೆ ಹಾಕಿದ್ವಿ. ಆಮೇಲೆ ಅದನ್ನು ಇವ್ರು ಹೇಳ್ಕೊಂಡು ನಾವು ಯುಟಿ ಕಾರ್ಯವನ್ನು ಸಭೆ ಮಾಡಿದ್ವಿ, ಅದನ್ನು ಮತ್ತೆ ನಾವು ತಾಲೂಕು ಗಂಟೆ. ಇಲ್ಲಿ ವ್ಯಕ್ತಿ ಅಲ್ಲ ವಿಷಯ. ನಾನು ಹೇಳಿದ್ವಿ ನಮ್ಗೆ ಅಲ್ಲ, ಅವ್ರು ಏನು ಹೇಳ್ತಾರೆ ನಾವೇನು ಹೇಳ್ತಾರೆ ಅನ್ನೋದು ನೀವು ವಿಮರ್ಶೆ ಮಾಡಿಬಿಡಿ. ನನಗೆ ಗೊತ್ತಿರುವಂತೆ ಯಾವತ್ತೂ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿರುವಂಥ 9/11 ಅಧಿಕಾರವನ್ನು ನಮ್ಗೆ ನೆನಪಿಲ್ಲ. ನಾನು ಸರ್ಕಾರದಲ್ಲಿದ್ದೆ, ನಂಗೆ ತೆಗೆದು ನೆನಪಿಲ್ಲ. ಈಗ ಈ ಸರ್ಕಾರ ಬಂದು 1.25 ವರ್ಷ ಆಯಿತಾ? 1.5 ವರ್ಷ ಆಯಿತು. ಒಂದು ವೇಳೆ ಬೊಮ್ಮಾಯಿಯವರ ಸರ್ಕಾರ ಅವತ್ತು ತೆಗೀತು ಅಂತ ಹೇಳಿದ್ರೆ ಇವತ್ತು ಅನುಷ್ಠಾನ ಆಗುತ್ತೆ ಅದು. ಈಗ ನೀವೇನು ಹೇಳಿದ್ದೀರಿ, ಗ್ರಾಮ ಪಂಚಾಯತ್ 9/11 ತೆಗೆದುಬಿಟ್ಟು ಪ್ರಾಧಿಕಾರಕ್ಕೆ ಕೊಟ್ಬಿಟ್ಟಿದ್ದೀರಿ. ನಿಮ್ಮ ತೆಗೀರಿ ಅಂತೇಳಿ ಯಾರೂ ಮೆರವಣಿಗೆ ಮಾಡಲಿಲ್ಲ. ಈ ವಿನಾಕಾರಣ ತೆಗೆದಾಗ ಗ್ರಾಮ ಪಂಚಾಯತ್ನ ಅಧಿಕಾರ ಮೊಟಕಾಯ್ತು ಅನ್ನೋದು ಒಂದು ಭಾಗ. ಇನ್ನೊಂದು ಚರ್ಚೆ ಇರೋದು, ಆ ಪ್ರಾಧಿಕಾರಕ್ಕೆ ಹೋದರೆ ಬಾಲ್ ತೆಗೆಯೋರಿಲ್ಲ ಅಲ್ಲಿ. ನನ್ನ ಅನುಭವದ ಪ್ರಕಾರ ಒಬ್ಬ ಅಧಿಕಾರಿ 2-3 ಚಾರ್ಜಲ್ಲಿದ್ದಾನೆ. ಅಂಥ ದುಸ್ಥಿತಿಗಳಿಗಿಂತ ಅಧಿಕಾರ ವಿಕೇಂದ್ರೀಕರಣದ ಮೂಲ ವ್ಯವಸ್ಥೆಗಳೇನಂತ ಹೇಳಿದರೆ, ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಅಂಗವಿಕಲರಿಗೆ ವೇತನ ಕೊಡುವಂಥದ್ದು, ವಿಧವಾ ವೇತನ ಕೊಡುವಂಥದ್ದು, ಮನ್ವಂತರ ಕೊಡುವಂಥದ್ದು, ವೃದ್ಧಾಪ್ಯ ವೇತನ ಕೊಡುವುದನ್ನು ಗ್ರಾಮ ಪಂಚಾಯತಿಗೆ ಕೊಡಬೇಕು ಅಂತ ನಾವು ಯಾಕೆ ಯೋಚನೆ ಮಾಡ್ತೇವೆ ಅಂತ ಇದ್ದರೆ, ಅಂದರೆ ನೀವು ಕೊಟ್ಟ 24 ಗಂಟೆ ಒಳಗೆ ನಮ್ಮ PDO ಅದನ್ನು ವೆರಿಫೈ ಮಾಡಿ ಅವರಿಗೆ ಪೆನ್ಷನ್ ಮಂಜೂರು ಮಾಡುವಂಥ ಅಧಿಕಾರ ಇದೆ. ಸಂಧ್ಯಾ ಸುರಕ್ಷೆ ಏನಾಗುತ್ತೆ, 65 ವರ್ಷ ಮೇಲ್ದವರಿಗೆ ಅಂತೇಳಿ ಒಂದು ನಿಯಮ. ಅದರಲ್ಲಿ 65 ವರ್ಷವನ್ನೊಬ್ಬ ಅರ್ಜಿ ಹಾಕಿ 1-2 ವರ್ಷ ಅವನಿಗೆ ಅರ್ಜಿ ಆಚೀಚೆ ಓಡಾಡ್ತಾ ಇದ್ದರೆ ಆ ಮಂಜೂರಾಗಿದ್ರು ಅವನು ಸತ್ತೋಗ್ತಾನೆ ಈ ಸರಾಸರಿ ಪ್ರಾಯದೊಳಗೆ. ಆ ಕಾರಣಕ್ಕೆ ಬಡವರೊಬ್ಬರಿಗೆ ಕೊಟ್ಟ 24 ಗಂಟೆಯಲ್ಲಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಬಡವರ ಪಿಂಚಣಿ ಯೋಜನೆಯನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಲಾಗಿದೆ. ಮುಂದುವರೆದು ನಮ್ಮದೇ ಸರ್ಕಾರ ಇರುವಾಗ ಈ ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಇದನ್ನು ಕೂಡ ಗ್ರಾಮ ಪಂಚಾಯತಿ ಕೊಡಬೇಕಂತ ನಾವು ಆದೇಶ ಕೊಟ್ಟಿದ್ದೆವು. ಸಣ್ಣ ಚರ್ಚೆ ಇರೋದೇನೆಂದರೆ, PDOಗಳು ಬಿ ದರ್ಜೆಗೆ ಏರಿಸಬೇಕಾಗಿತ್ತು PDOಗಳಿಗೆ. ಯಾಕೆಂದರೆ ತಹಶೀಲ್ದಾರ್ ಅಧಿಕಾರ ಈಗ ಕೊಡ್ತಾ ಇರೋದಂತ ಜಾತಿ ಸರ್ಟಿಫಿಕೇಟು, ಆದಾಯ ಸರ್ಟಿಫಿಕೇಟಲ್ಲಿ ಕೊಡಬೇಕಾದ್ರೆ ತಹಶೀಲ್ದಾರಿಗೆ ಮಾತ್ರ ಅಧಿಕಾರ.
ಈ ಅಧಿಕಾರವನ್ನು PDOಗಳನ್ನು ಬೀದರ್ಜೆ ನೌಕರರಾಗಿ ಏರ್ಪಡಿಸಿದರೆ ಮಾತ್ರ ಇದು ಸರಿಯಾಗುತ್ತೆ ಅಂತೇಳಿ ನಮ್ಮ ಸರ್ಕಾರ ಇರುವಾಗ ಸುಮಾರು 1,500 ಜನ PDOಗಳನ್ನು ಪ್ರಥಮ ಹಂತದಲ್ಲಿ ಬೀದರ್ಜೆಗೆ ಅಷ್ಟಕ್ಕೆ ಕಡತವನ್ನು ನಾವು ಮಂಡಿಸ್ತೇವೆ. ಬೇರೆ ಬೇರೆ ಕಾರಣಕ್ಕೆ ಚುನಾವಣೆ ನೀತಿ ಸಂಹಿತೆಗಳು ಬಂತು. ಈಗ 1.5 ವರ್ಷ ಆಗಿಲ್ಲ ಅಂತೇಳಿ ಮೊನ್ನೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ರಲ್ಲ, ಅದ್ರ ಭಾಗ ಅದು. ಆ ಕಾರಣಕ್ಕೆ ಗ್ರಾಮ ಪಂಚಾಯತಿಗೆ ನಾವು ಹೆಚ್ಚು ಅಧಿಕಾರಗಳನ್ನು, ಹೆಚ್ಚು ಅವಕಾಶಗಳನ್ನು ಕೊಟ್ಟಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಸಬಲೀಕರಣ ಆಗುತ್ತೆ ಹೊರತು ಇರುವಂಥ ಅಧಿಕಾರಗಳನ್ನು ನಾವು ಕಸಿತಾ ಬಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿದು ಹೋಗುತ್ತೆ ಅಂತ ಈ ಚುನಾವಣೆ ಚರ್ಚೆ. ಇದು ಮುಡಾ ಆಧಾರ ಮತ್ತು ಸೈಟ್ ವಾಪಸ್ ಮಾಡಿದ ತಕ್ಷಣ ನಿಮ್ಮ ಹೋರಾಟ ಯಾವ ಸ್ಟ್ಯಾಂಡಿಗೆ? ನಮ್ಮ ಯಾವ ಸ್ಟಾರ್ಟು ಇಲ್ಲ. ನಮ್ಮದು ಸ್ಪಷ್ಟ ಹೇಳಿದೆವು, ಮೂಡಾವನ್ನು ವಾಪಸ್ ಮಾಡಿದ ಹಿನ್ನೆಲೆಯಲ್ಲಿ, ಮೂಡಾ ಸೈಟನ್ನು ನೀವು ವಾಪಸ್ ಮಾಡಿದ ಹಿನ್ನೆಲೆಯಲ್ಲಿ ನೀವು ತಪ್ಪು ಮಾಡಿದ್ದೀರಿ ಅಂತ ನೀವು ಒಪ್ಕೊಂಡಿದ್ದೀರಿ ಅಂತೇಳಿ. ನೀವೇನಾದರೂ ಸ್ವಲ್ಪ ಸಮಯದ ಹಿಂದೆ ಸಿದ್ದರಾಮಯ್ಯನವರದ್ದು ಒಂದು ವಿಡಿಯೋ ತುಣುಕನ್ನು ನೀವು ನೋಡಬೇಕು. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಮಗ ರಾಘವೇಂದ್ರನಿಗೆ ಒಂದು ಸೈಟನ್ನು ಸರ್ಕಾರ ಕೊಟ್ಟಿರುತ್ತೆ. ಆಗ ಅವರು ಎಲ್ಲ ಎಂ ಪಿಗಳಿಗೆ ಕೊಟ್ಟಾಗ ಅವ್ರಿಗೆ ಕೊಟ್ಟಿರುತ್ತೆ. ಆವಾಗ ವಿರೋಧ ಒಂದು ಮುಖ್ಯಮಂತ್ರಿಗಳ ಮಗ ಅಂತೇಳಿ ಕೊಟ್ಟಿರುವಂಥದ್ದು ಯಡಿಯೂರಪ್ಪ ಮಗ ಅಂತೇಳಿ ಅನ್ನೋದಕ್ಕಿಂತ ಒಬ್ಬ ಸಂಸದ ಅಂತೇಳಿ ಕೊಟ್ಟಿರೋದು. ಆ ವಿವಾದಗಳು ಬಂದಾಗ ರಾಘವೇಂದ್ರ ಆ ಸೈಟನ್ನು ವಾಪಸ್ ಕೊಡ್ತಾರೆ. ಆಗ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿ ನೀವು. ಸೈಟ್ ವಾಪಸ್ ಕೊಟ್ರಿ ಅಂದರೆ ತಪ್ಪು ಒಪ್ಕೊಂಡ್ರಿ ಅಂದರ್ಥ, ರಾಜೀನಾಮೆ ಕೂಡಲೇ ಕೊಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು ನಿಮ್ಗೆ ಕೇಳಿದರೆ ಆ ಮಾತು ಅವರಿಗೆ ಅನ್ವಯಿಸ್ತದೆ. ಆದರೆ ವಿವಾದ ಮುಗೀತು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.